ಆ ಮೈಗ್ರೆಂಟ್ ಲೇಬರ್ ಈ ರೀತಿಯಲ್ಲಿ ಇದ್ದಾರೆ, ಇಷ್ಟು ತೊಂದರೆಯಲ್ಲಿ ಇದ್ದಾರೆ ಅಂತ ಗೊತ್ತಾದ ನನಗೆ ನಿಜವಾಗಿ ನಾನು ಪರ್ಸ್ನಲಿ ಐ ಆಮ್ ಸರ್ಪ್ರೈಸ್ಡ್. ಆಗ ನಾವು ಏನು ಮಾಡೋದು ಮೈಗ್ರೆಂಟ್ ಲೇಬರಿಗೆ ಅಂತ ಹೇಳಿ ಹೊರಟಾಗ, ಮೈಗ್ರೆಂಟ್ ಲೇಬರಿಗೆ ನಾವು ಈ ಕೆಲವು ಬಿಜಾಪುರ ಆಚೆ ಸೈಡಿನವರು ಮೈಗ್ರೆಂಟ್ ಲೇಬರ್ಸ್ ಕೆಲವರು ಸ್ಟ್ರೀಟಲ್ಲಿದ್ದರು, ಅವರಿಗೆ ಒಂದು 2 ನಾವು ರಿಲೀಫ್ ಸೆಂಟರನ್ನು ಮಾಡಿದ್ದು ಇಲ್ಲಿ KPTಯಲ್ಲಿ. ಅವರಿಗೆ ಒಂದು 50-60 ಜನಕ್ಕೆ ಊಟ ಮಾಡಲಿಕ್ಕೆ ಅವರಲ್ಲೇ ಒಂದು ಲೀಡರ್ ಮಾಡಿ ವ್ಯವಸ್ಥೆ ಮಾಡಿ ಆ ಮೈಗ್ರೆಂಟ್ ಲೇಬರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದು. ಮತ್ತು ನಂತರ ಬೇರೆ ಬೇರೆ ಕೆಲವು ಈ ನಮ್ಮ ರಿಮೋಟ್ ಏರಿಯಾಗಳಲ್ಲಿ, ಅದು ಬಹುಶಃ ಕೆಲವು ಕಾಲೋನಿಗಳಿಗೆಲ್ಲ ನಾವು ಹೋಗಿದ್ದೇವೆ, ಅಲ್ಲಿ ಫುಡ್ ಕಿಟ್ಟನ್ನು ನಮಗೆ ಒಂದು ನಮ್ಮ ಡೋನರ್ಸ್ಗಳು ನಮ್ಮ ರೆಡ್ ಕ್ರಾಸಿಗೆ ತುಂಬ ಹಣವನ್ನು ಸಹ ಬಂತು. ಮತ್ತು ನಮ್ಮ ರೆಡ್ ಕ್ರಾಸಿನ ಫಂಡು ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ರೆಡ್ ಕ್ರಾಸಿನ ಸಹಾಯದಿಂದ ಎಲ್ಲ ಮೈಗ್ರೆಂಟ್ ಲೇಬರ್ಸಿಗೆ ಆದಷ್ಟು ಸಾಧಾರಣ 12-15 ಲಕ್ಷ ವರ್ತಿನ ಎಲ್ಲ ಫುಡ್ ಕಿಟ್ಗಳನ್ನು ನಾವು ಮೈಗ್ರೆಂಟ್ ಲೇಬರ್ಗಳಿಗೆ ಹಾಗೂ ಕೆಲವು ಕನ್ಸ್ಟ್ರಕ್ಷನ್ ವರ್ಕರ್ಗೆ, ಕೆಲವರು ಅವರು ಮೈಗ್ರೆಂಟ್ ಆಗದೇ ಇರ್ಬೋದು ಅಥವಾ ಆದರೆ ಅವರು ರಿಯಲಿ ಅವರಿಗೆ ಬ್ಯಾಡ್ಲಿ ನೀಡ್, ಯಾಕೆಂದರೆ ಆ ಒಂದು 10-15 ಡೇಸಲ್ಲಿ ತುಂಬ ಕಷ್ಟ ಆಗಿತ್ತು. ಹಾಗಾಗಿ ಅಂಥ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ರೆಡ್ ಕ್ರಾಸ್ ಬಹುಶಃ ಯಾವುದೇ NGOಗಿಂತ ನಮ್ಮ ಒಂದು ಮಾನವೀಯ ಸೇವೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ.